ಹೋಗಿ ಸ್ಟಾಕ್ ಇದ್ರೆ ಸ್ಟಾಕ್ ಇಚ್ಚೇರ್ ಮಾಡೋದು ಎಣಿಕಲ ಹೊರ ಎಂಕ್ಲೇಗೆ ಬಂದು ಅದು ಅಂಚೆ ಮಲ್ಪರ ಬಲ್ಲೆ ಐತೆ ಒಂಜಿ ರೇಟ್ ಬಂದ ಸರ್ಕಾರದ ನಿಯಮಾವಳಿ ನಿಕ್ಲು ಬದ್ದಾವು ಒಂದೇ ಸರ್ಕಾರ ನಿಕ್ಲಿಗೆ ಆದೇಶ ಕೊಡೋದು ಗ್ಯಾಸ್ ಜಾಸ್ತಿ ಮಾಡಿಕೊಡುವಂಡು ಪ್ರೊಫೈಲ್ ಒಂಜಿ ರೇಟ್ ಮೂಲ ಒಂಜಿ ರೇಟ್ ನಿಖಲ್ ಒಂಜಿ ರೇಟ್ ಅವ ಇಂಚ ಮಾತ್ರ ಇಂಚ ಸರ್ ಎಂಕ್ಲ ರಿಕ್ಷಾ ಚಾಲಕರು ಬಡವರು ರಿಕ್ಷಾ ಚಾಲಕರ ಯಾರು ಕೂಡ ಇದರಲ್ಲಿ ದೊಡ್ಡ ಶ್ರೀಮಂತರಲ್ಲ, ಬಡವರು ಮಧ್ಯಮ ವರ್ಗದವರು ರಿಕ್ಷಾ ಚಾಲಕರು ಅವರ ಫ್ಯಾಮಿಲಿಯನ್ನು ಬದುಕಲಿಕ್ಕೆ ಮಕ್ಕಳನ್ನು ಇದು ಮಾಡಲಿಕ್ಕೆ ಜೀವನ ನಡೆಸಲಿಕ್ಕೆ ಬರುವುದು. ಯಾರು ಶೋಕಿ ಮಾಡಲಿಕ್ಕೆ ಬರೋದಲ್ಲ, ಯಾರು ಇದು ಮಾಡಲಿಕ್ಕೆ ಬರೋದಲ್ಲ. ನೀವೆಂತ ಮಾಡಬೇಕಂತ ಹೇಳಿದರೆ ನೀವು GS ರೇಟ್ ಮಾಡೋಲ್ಲ, ಅಧಿಕಾರಿಗಳೇ ನೀವು ಹೇಳಿದ್ದೀರಾ, ಒಂದು ನಿಮಿಷ, ನೀವು ಅಧಿಕಾರಿಗಳೇ ನೀವು ಹೇಳಿದ್ದೀರಾ ನಾವು ಜಾಸ್ತಿ ಮಾಡ್ತಂತ ನೀವು ಹೇಳಿದ್ದೀರಾ ಇಲ್ಲಲ್ಲ? ಏಕೆ ನೀವು ರೇಟ್ ಜಾಸ್ತಿ ಮಾಡಬೇಕು? ಏಕೆ ನೀವು ರೇಟ್ ಜಾಸ್ತಿ ಮಾಡಬೇಕು? ಅದು ಹೇಗೆ ಒಂದು ಲಿಮಿಟೇಷನ್ ಇರ್ತದೆ ನಿಮಗೆ. ಸರ್ಕಾರದಿಂದ ನಾವು ನಿಯಮಾವಳಿ ನೀವು ಬದಲಾಗಬೇಕು. ಮುಂಚೆ ನಿಮಗೆ ಒಂದೇ ರೇಟ್ ಇದ್ದಲ್ಲ ಸರ್, ಯಾಕೆ ಈಗ ನೀವು ರೇಟ್ ಜಾಸ್ತಿ ಮಾಡಿದ್ದೀರಿ? ಗೌರ್ಮೆಂಟ್ ಆದೇಶ ಆಗಿದೆ. ಏಜ್ ರೇಟ್ ಹಾಂ ನಿಕ್ಲೆ ಆದೇಶದ ಕಂಪನಿ ಸರ್ಕಾರದ ನಿಯಮಗಳು
அவனுக்கு பார்த்துருங்க சாப்பிடுங்க சார் பார்த்து अगले से 100 के देने को ಗೌರ್ಮೆಂಟ್ ಆರ್ಡರ್ ಆಗಿದೆ ಅಲ್ಲ ಮತ್ತೊಂದು ಪಂಪಿನಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅವರು ಹಾಂ ಹೇಳಿ ಹೇಳಿ ನಾವು ಆಯಿನ ಪ್ರೈವೇಟ್ ಆದರೂ ಗೌರ್ಮೆಂಟ್ ಅಂಡರ್ ಇದರಲ್ಲಿ ಬರುವುದು ಗೌರ್ಮೆಂಟು ನಮಗೆ ಗೊತ್ತುಂಟು ನೀವೇ ನಿಮಗೆ ಈಗ ಇದು ರೇಟ್ ಮಾಡಬೇಕಾದ್ರೆ ಪ್ರೈವೇಟ್ ಆದರೂ ಇದು ಗೌರ್ಮೆಂಟ್ ಅದಕ್ಕೆ ಇದು ಆಗಿರಬೇಕು ಗೌರ್ಮೆಂಟ್ ಅದು ಅಲ್ಲ ನಿಮ್ಮ ಹತ್ರ ನೋಟಿಫಿಕೇಶನ್ ಯಾವುದು ಉಂಟು ಗೌರ್ಮೆಂಟ್ ಕೊಟ್ಟದ್ದು ನೋಟಿಫಿಕೇಶನ್ ಅದು ಕೊಡಿ ಹಾಂ ಆಯಿತು ಹಾಂ ಹೇಳಿ ಸರ್ಕಾರ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷದವರು ಆಗಿರ್ಬೋದು ಸದನದಲ್ಲಿ ಯಾರೂ ಕೂಡ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕು ಅವರಿಗಿಲ್ಲ. ರಿಕ್ಷಾ ಚಾಲಕರು ನಾವು ಇಷ್ಟು ಕಷ್ಟಪಟ್ಟು ಜೀವನ ಸಾಗಿಸುವಾಗ ಯಾರಿಗೆ ತೊಂದರೆ ಕೊಡೋದಾಗೆ ಯಾರಿಗೂ ಇದು ಮಾಡೋದಾಗೆ ಒಂದು ಸೋಷಿಯಲ್ ಸಮಾಜ ಸೇವೆಗಾಗಿ ನಾವು ಕೆಲಸ ಸರ್ಕಾರ ಹತ್ರ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಶಾಸಕರಿದ್ದಾರೆ, ಅವರು ಕೂಡ ಇದರ ಬಗ್ಗೆ ಒಂದು ಗಮನ ಹರಿಸಿ ಸದನದಲ್ಲಿ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡಬೇಕು, ರಿಕ್ಷಾ ಚಾಲಕರಿಗೆ ನ್ಯಾಯ ಒದಗಿಸಿ ಕೊಡಬೇಕಂತೇಳಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವ್ರ ಹತ್ರ ನಾವು ವಿನಂತಿ ಮಾಡ್ತಾ ಇದ್ದೇವೆ.